ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಉಪ್ಪನ್ನು ತುಸುವಾಗಿ ನಾಲಿಗೆಯ ಮೇಲೇರಿಸಿಕೊಂಡ್ರೆ ಅದು ರುಚಿ, ಅದೇ ಸ್ವಲ್ಪ ಹೆಚ್ಚಾದ್ರೆ ದಾಹ. ಇದೇ ಅಲ್ವಾ ಅಡುಗೆಯಲ್ಲಿರುವಂತಹ ಮ್ಯಾಜಿಕ್ ಅಂದ್ರೆ. ಸರಿಯಾದ ಪ್ರಮಾಣ, ಸರಿಯಾದ ವಿಧಾನ, ಇದರಿಂದ ಅಡುಗೆಯಲ್ಲಿ ಅದ್ಭುತನ ಸೃಷ್ಟಿ ಮಾಡಬಹುದು. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಅದ್ಭುತವಾದ ಅಡುಗೆನ ತಯಾರಿಸೋಕೆ ಬಂದಿದ್ದಾರೆ ನಮ್ಮ ಅತಿಥಿಯಾಗಿ ಸುಚಿತ್ರಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಸೌಖ್ಯ. ಫಸ್ಟ್ ಟೈಮ್ ಅಲ್ವಾ ನಮ್ಮ ಅಡುಗೆ ಮನೆಗೆ ಬರ್ತಿರೋದು? ಹೇಗೆ ಅನಿಸ್ತಿದೆ? ಫಸ್ಟ್ ಟೈಮ್ ನರ್ವಸ್ ಆಗಿದ್ದೀರಾ? ಸ್ವಲ್ಪ ನರ್ವಸ್. ಓಕೆ, ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಓಕೆ ಅಲ್ವಾ? ಸೊ ಏನ್ ಮಾಡ್ಕೊಂಡಿದ್ದೀರಾ ನೀವು? ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಚಿತ್ರಾಪುರದಿಂದ. ಚಿತ್ರಾಪುರದಿಂದ, ಇಲ್ಲೇ ಹತ್ರ ನಮ್ಗೆ. ಹಾಗಾದ್ರೆ ಏನ್ ಮಾಡ್ಕೊಂಡಿದ್ದೀರಾ? ಈಗ ಹೌಸ್ ವೈಫ್ ಆಗಿದೆ. ಈಗ ಹೌಸ್ ವೈಫ್. ಮುಂಚೆ ವರ್ಕ್ ಮಾಡ್ತಿದ್ರಾ? ಹೌದು, ವರ್ಕ್ ಮಾಡ್ತಿದ್ದೆ. ಏನ್ ವರ್ಕ್ ಮಾಡ್ತಿದ್ರಿ? ಅಕೌಂಟೆಂಟ್ ಆಗಿ ಪ್ರೈವೇಟ್. ಓಕೆ, ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ವಿ. ಸೊ ಅಡುಗೆಯಲ್ಲೂ ಅಕೌಂಟೆಂಟ್ ಮೈಂಡ್ ಬೇಕು ಅಂತ ಅನ್ಕೋತೀರಾ ಪ್ರಮಾಣಕ್ಕೆಲ್ಲ? ಖಂಡಿತ ಬೇಕು ಅಲ್ವಾ? ಅಡುಗೆಯಲ್ಲೂ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ ಅಲ್ವಾ? ಹೌದು, ಖಂಡಿತ. ಕರೆಕ್ಟ್. ಸೊ ಇವತ್ತು ನಮಗೋಸ್ಕರ ಏನ್ ತಯಾರು ಮಾಡ್ಕೋತಾ ಇದ್ದೀರಾ? ಸಿಂಪಲ್ ಆಗಿ ಅಂದ್ರೆ ನಾವು ಈ ಮೊಟ್ಟೆದು ಚಟ್ನಿ ಅಂತ, ಯಾಕೆಂದ್ರೆ ಸೈಡ್ ಅಲ್ಲಿ ಒಂದು ಬೇಕಾಗ್ತದೆ ಪದಾರ್ಥದ ಜೊತೆ, ಹಾಗಾಗಿ ಸಿಂಪಲ್ ಆಗಿ. ಮತ್ತೊಂದು ಏನಪ್ಪಾ ಅಂದ್ರೆ ಸ್ನಾಕ್ಸ್, ಸಂಜೆ ಹೊತ್ತಿಗೆ ಬೆಳಿಗಿನ ತಿಂಡಿ ಏನಾದ್ರು ಉಳಿದ್ರೆ ಅದರಲ್ಲಿ ಸ್ವಲ್ಪ ಸ್ನಾಕ್ಸ್ ತಯಾರಿಸುವ ಸ್ಪೆಷಲ್ ಆಗಿ. ಸೊ ಏನಾದ್ರು ಉಳಿದಿದ್ರೆ ಅದರಿಂದ ತಯಾರಿಸುವ. ಸೊ ಫಸ್ಟ್ ಒನ್ ಬಂದು ಎಗ್ ಚಟ್ನಿ. ಸೊ ಹೇಗಿದೆ ಅಂತ ನಂಗೂ ಕ್ಯೂರಿಯಾಸಿಟಿ ಇದೆ, ಅಡುಗೆ ಮನೆಗೆ ಹೋಗಿ ತಯಾರು ಮಾಡೋದು. ಥ್ಯಾಂಕ್ ಯು. ಸೊ ಎಸ್ ಮೇಡಮ್, ಸೊ ಫಸ್ಟ್ ಈಗ ಎಗ್ ಚಟ್ನಿ ಅಂತ ಹೇಳಿದ್ರಿ. ಸೊ ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡುವ. ಹೇಗ್ ಮಾಡೋದೀಗ? ಸ್ಟಾರ್ಟಿಂಗ್ ಏನ್ ಬೇಕು? ಇದರಲ್ಲಿ ಸಿಂಪಲ್ ಆಗಿ ಅಂದ್ರೆ ನಾವು ಪದಾರ್ಥ ಸೈಡ್ ಅಲ್ಲಿ ಸೈಡ್ ಡಿಶ್ ಅಂತ ಮಾಡ್ತೀವಲ್ಲ, ಆ ರೀತಿ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕಿ ಚಟ್ನಿ ಮಾಡೋದು. ಸೊ ಸ್ಟಾರ್ಟಿಂಗ್ ಈಗ ಪ್ಯಾನ್ ಬೇಕು. ಓಕೆ, ಆಯಿಲ್ ಹಾಕುವ. ಓಕೆ, ಸೊ ಈಗ ಆಯಿಲ್ ಹಾಕುವ ಸ್ವಲ್ಪ. ಫಸ್ಟಿಗೆ ನೀವು ಫಸ್ಟ್ ಬಂದು ಯೂಸ್ ಮಾಡ್ತಿರೋದು ನಮ್ಮ ಕಿಚನ್ ಕ್ವೀನ್, ದಟ್ ಇಸ್ ನಥಿಂಗ್ ಬಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಕಾಗುತ್ತಾ? ಸಾಕು. ವಿಟಮಿನ್ ಎ, ಡಿ, ಇ ಇರುವಂತಹ ಆಯಿಲ್ ಇದು. ಸೊ ನಾವು ತುಂಬಾ ಕೊಲೆಸ್ಟ್ರಾಲ್ ಬಗ್ಗೆ ಯೋಚಿಸ್ಬೇಕಂತಿಲ್ಲ ಈ ಆಯಿಲ್ ಯೂಸ್ ಮಾಡುವಾಗ. ಈಗ ಫಸ್ಟಿಗೆ ನಾವು ಈರುಳ್ಳಿ ಹಾಕುವ. ಈರುಳ್ಳಿ, ಓಕೆ, ಸ್ವಲ್ಪ. ಸೊ ಆಲ್ಮೋಸ್ಟ್ ಒಂದು ಈರುಳ್ಳಿ ತಗೊಂಡಿದ್ದೆ. ಹೌದು, ಒಂದು ಈರುಳ್ಳಿ. ಒಂದು ಮೊಟ್ಟೆಯಿಂದ ಮಾಡ್ಬೋದು ನಾವು, ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡೋದಲ್ಲ, ಹಾಗಾಗಿ. ಸೊ ಬರೀ ಒಂದು ಮೊಟ್ಟೆಯಿಂದ ಆಲ್ಮೋಸ್ಟ್ ಒಂದು ಎಷ್ಟು ಜನರಿಗೆ ಬರ್ಬೋದು ಈಗ ಚಟ್ನಿ? ಆಲ್ಮೋಸ್ಟ್ ಒಂದು 5-6 ಜನ ಇದ್ರೆ ಮಾಡ್ಬೋದು. ಬರೀ ಒಂದು ಮೊಟ್ಟೆ ಸಾಕು? ಒಂದು ಮೊಟ್ಟೆಯಲ್ಲಿ ಸಾಕಾಗ್ತದೆ. ಈಗ ಕೆಲವರಿಗೆ ನಾನ್ ವೆಜ್ ಬೇಕಾಗ್ತದೆ, ಏನೋ ಪದಾರ್ಥ ಇದ್ರು ಸೈಡ್ ಅಲ್ಲಿ ನಾನ್ ವೆಜ್ ಡಿಶ್ ಬೇಕಾಗ್ತದೆ. ಆ ರೀತಿ ಇದ್ದವರಿಗೆ ಒಂದು ಏನಾದ್ರು ಮಾಡಿ ಕೊಡ್ಲಿಕ್ಕೆ ಈಸಿ ಆಗ್ತದೆ. ರಪ್ಪ 5 ಮಿನಿಟ್ಸ್ ಅಲ್ಲಿ ಆಗುವಂತದ್ದು. ರಪ್ಪ 5 ಮಿನಿಟ್ಸ್ ಅಲ್ಲಿ ಆಗುವಂತದ್ದು. ಸೊ ಒಂದೇ ಮೊಟ್ಟೆ ಇರೋದು 5-6 ಜನ ಇದ್ರೆ ಆಮ್ಲೆಟ್ ಮಾಡ್ಕೊಡಕ್ ಆಗುದಿಲ್ಲ. ಎಗ್ ಬುರ್ಜಿ ಮಾಡಿದ್ರೆ ಅದು ಕೂಡ ಜಾಸ್ತಿ ಬೇಕು. ಈ ತರ ಮಾಡಿದ್ರೆ ನಾನ್ ವೆಜ್ ಬೇಕಾದವರಿಗೆ ಹೋಗ್ತದೆ, ಸೈಡ್ ಡಿಶ್ ಹೋಗ್ತದೆ. ಹಾಗೆ ಸೊ ಒಂದು ಸಾರು ಜೊತೆ ಅಥವಾ ಗಂಜಿ ಜೊತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಖಂಡಿತ ಅಲ್ವಾ? ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ. ಆಮೇಲೆ ಇದು ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ನಾವು ಪೇಸ್ಟ್ ಕೂಡ ಹಾಕ್ಬೋದು. ಪೇಸ್ಟ್ಗಿಂತ ಇದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಶುಂಠಿ
ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ. ಡ್ರೈ ಫ್ರೈ ಆದ್ರೆ ನಾವು ಈ ಸಂಜೆವರೆಗೂ ಇಟ್ಟು ಇದು ಏನಾಗುದಿಲ್ಲ, ಫ್ರಿಡ್ಜ್ ಅಲ್ಲಿ ಇಡ್ಬೇಕಂತಿಲ್ಲ. ಇಲ್ಲದ್ರೆ ಆಗ್ಲೇ ಖಾಲಿ ಮಾಡ್ಬೇಕಂತ, ಆಗ್ಲೇ ನಮ್ಗೆ ಮಧ್ಯಾಹ್ನಕ್ಕೆ ತಕ್ಕ ಮಾಡುದಾದ್ರೆ ಅಷ್ಟು ಡ್ರೈ ಆದ್ರೂ ಪರವಾಗಿಲ್ಲ. ಈಗ ಡ್ರೈ ಆದ್ರೆ ನಾವು ಸ್ವಲ್ಪ ಡ್ರೈ ಆದ್ರೆ ಹೌದು, ಈವ್ನಿಂಗ್ ತನಕ ಇಟ್ರು ಏನಾಗುದಿಲ್ಲ, ಹಾಳಾಗುದಿಲ್ಲ. ಹೆಚ್ಚಾಗಿ ಮಾಡ್ತೀರಾ ಹಾಗಾದ್ರೆ? ಹೌದು, ಮಕ್ಕಳಿಗೆಲ್ಲ ಟಿಫಿನಿಗೆಲ್ಲ ಬೇಗ ಮಾಡಿ ಕೊಡುದಾದ್ರೆ ಈಸಿ ಆಗ್ತದೆ. ಸ್ಕೂಲಲ್ಲಿ ಅಲೌಡ್ ಇದೆ. ಇದೀಗ ಒಂಥರ ಡೀಪ್ ಬ್ರೌನ್ ಬರ್ಬೇಕು. ಹೌದು ಹೌದು, ಸ್ವಲ್ಪ ಬ್ರೌನ್ ಬರುವಾಗ ಇದಕ್ಕೆ ಎಗ್ ಹಾಕುವ. ಎಗ್ ಹಾಕಿ ಇದನ್ನು ಆಗ್ಲಿ ಇದು ಮಾಡ್ಬೇಕು, ಸ್ವಲ್ಪ ಹುಡಿ ಹುಡಿ ಆಗ್ಬೇಕು ಇದು. ಇಲ್ಲದ್ರೆ ನಮ್ಮ ಎಗ್ ಬುರ್ಜಿ ಮಾಡುವಾಗ ದೊಡ್ಡ ದೊಡ್ಡದಿರ್ತಲ್ಲ ಆ ತರ ಬೇಡ, ಫುಲ್ ಹುಡಿ ಆಗ್ಬೇಕು. ಎಗ್ಗಿಗೆ ಸ್ವಲ್ಪ ನಾವು ಉಪ್ಪು ಸೇರಿಸುವ, ಯಾಕೆಂದ್ರೆ ಮತ್ತೆ ಸ್ವಲ್ಪ ಇದಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಗ್ಗಿಗೆ ಮಾತ್ರ, ಮತ್ತೆ ತೆಂಗಿನಕಾಯಿ ಹಾಕುವಾಗ ಮತ್ತೆ ಸ್ವಲ್ಪ ಹಾಕ್ಬೇಕು, ಇಲ್ಲಂದ್ರೆ ಎಗ್ ಸಪ್ಪೆ ಆಗ್ತದೆ ಅಲ್ಲ. ಮತ್ತೆ ಇದು ನೀವೇ ಮಾಡಿರುವಂತ ರೆಸಿಪಿನ ಅಥವಾ ಕಲ್ತಿರುವಂತ ರೆಸಿಪಿನ? ಹೇಳುದಂದ್ರೆ ನನ್ನ ಅಕ್ಕ ಕಲಿಸಿದ್ದು ಅಂತ ಹೇಳ್ಬೋದು. ನನ್ನ ಅಕ್ಕ ಇದು ಸ್ವಲ್ಪ ಈಸಿಯಾಗಿ ಮಾಡ್ಲಿಕ್ಕೆ ಅಂತ ಸುಲಭದಲ್ಲಿ ಹೇಳುದಂದ್ರೆ ಆ ಅಕ್ಕ ನನ್ಗೆ ಕಲಿಸಿದ್ದು. ನೋಡಿ ಈಗ ಎಗ್ ಫುಲ್ ಡ್ರೈ ಆಗಿದೆಲ್ಲ, ಪುಡಿ ಆಗಿದೆ. ಈಗ ತೆಂಗಿನಕಾಯಿ ಹಾಕುವ. ತೆಂಗಿನಕಾಯಿ ಬೇಕಾಗುತ್ತೆ ಇದಕ್ಕೆ. ತೆಂಗಿನಕಾಯಿ ಕ್ವಾಂಟಿಟಿನೂ ಆಡ್ ಮಾಡುತ್ತಲ್ವಾ? ಹೌದು. ಇದಕ್ಕೆ ಮೆಣಸಿನ ಹುಡಿ ಮತ್ತೆ ಅರಶಿನ ಹುಡಿ ಸ್ವಲ್ಪ. ಮೆಣಸಿನ ಹುಡಿ ಬೇಕು. ಮೆಣಸಿನ ಹುಡಿ ಮತ್ತೆ ಅರಶಿನ ಹುಡಿ. ಅರುಣ ಮಸಾಲದ ಚಿಲ್ಲಿ ಪೌಡರ್, ಮೆಣಸಿನ ಹುಡಿ, 1980 ಇಂದ ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಸೊ ಸಾಕಾಗುತ್ತಾ? ಹಾಕಿ ಸ್ವಲ್ಪ ಹಾಕಿ. ನಾನು ಸ್ವಲ್ಪ ಸ್ಪೈಸಿ ಬರ್ಬೇಕಲ್ಲ, ಸ್ಪೈಸಿ ಬರ್ಬೇಕು. ಚಟ್ನಿ ಅಂದ್ರೆ ಸ್ವಲ್ಪ ಸ್ಪೈಸಿ. ಹೌದು. ಮೊಟ್ಟೆಗೆ ಅಂದ್ರೆ ಅರಶಿನ ಸ್ವಲ್ಪ ಬೇಕಾಗ್ತದೆ, ಯಾಕೆಂದ್ರೆ ಸ್ವಲ್ಪ ಸ್ಮೆಲ್ ಬರ್ತದಲ್ಲ, ಅರಶಿನ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಗೊತ್ತಾಗುದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಅರಶಿನ ಆಡ್ ಮಾಡ್ಬೇಕಾಗ್ತದೆ. ಸಾಕು. ಇನ್ನು ಇದನ್ನು ತೆಂಗಿನಕಾಯ್ದು ಸ್ವಲ್ಪ ತೆಂಗಿನಕಾಯಿ ಡ್ರೈ ಆಗುವ ತರ, ಅಂದ್ರೆ ತೆಂಗಿನಕಾಯ್ದು ಆಯಿಲಿ ಇರ್ತದಲ್ಲ, ಅಷ್ಟು ಬರುವವರೆಗೆ ನಾವು ಅದನ್ನು ಫ್ರೈ ಮಾಡ್ಬೇಕು. ಇಷ್ಟು ಡೀಪ್ ಫ್ರೈ ಮಾಡಿದ್ರೆ ನಮ್ಗೆ ಈವ್ನಿಂಗ್ ತನಕ ಇಡ್ಬೋದು, ಏನಾಗುದಿಲ್ಲ. ನಾವು ಒಣ ಮೀನು ಫ್ರೈ ಎಲ್ಲ ಈವ್ನಿಂಗ್ ವರೆಗೆ ಇಡ್ತೇವಲ್ಲ, ಡ್ರೈ ಫ್ರೈ ಮಾಡಿ ಕೆಲವು ಹೋಟೆಲ್ಗಳೆಲ್ಲ ಸಿಗ್ತದೆ ಆ ತರನೇ. ಇದಕ್ಕೆ ಕ್ವಾಂಟಿಟಿ ಆಡ್ ಮಾಡೋದೇ ತೆಂಗಿನಕಾಯಿ. ಹೌದು, ಸ್ವಲ್ಪ ತೆಂಗಿನಕಾಯಿಗೋಸ್ಕರ ಉಪ್ಪು ಸೇರಿಸುವ. ಸೊ ಆಗ ನಾವು ಮೊಟ್ಟೆಗೆ ಸ್ವಲ್ಪ ಹಾಕಿದ್ದು ಅದೇ. ಮತ್ತೆ ಇದಕ್ಕೆ ಕೆಲವರಿಗೆ ಹುಳಿ ಬೇಕಂತಾದ್ರೆ ನಾವು ಲೆಮನ್ ಸೇರಿಸಬಹುದು, ಕೆಲವರಿಗೆ ಹುಳಿದಷ್ಟು ಬೇಕಾಗುದಿಲ್ಲ, ಕೆಲವರಿಗೆ ಖಾರ ಹುಳಿ ಎಲ್ಲ ಕರೆಕ್ಟ್ ಇರಬೇಕು. ಹಾಗೆ ಬೇಕಾದ್ರೆ ನಾವು ಸ್ವಲ್ಪ ಲೆಮನ್ ಕೂಡ ಸೇರಿಸಬಹುದು, ಇಲ್ಲಂತಾದ್ರೆ ಬೇಡ. ಕೆಲವರಿಗೆ ಅಂದ್ರೆ ಡಿಪೆಂಡ್. ಸೊ ಇಲ್ಲಿಗೆ ಆಗ್ತಾ ಬಂತ? ಆಯ್ತಲ್ಲ, ಆಯ್ತು. 5 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಸರ್ವಿಂಗ್ ಮ್ಯಾಮ್ ಡೈರೆಕ್ಟ್. ಹೌದು. ನೋಡಿ ಈ ತರ ಇದು ಫುಲ್ ಡ್ರೈ ಆಯ್ತು. ನೋಡಿ ಫುಲ್ ಡ್ರೈ ಆಯ್ತು, ಏನ್ ಬರುದಿಲ್ಲ, ಫುಲ್ ಡ್ರೈ ತರ ಕಂಪ್ಲೀಟ್ ಡ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡಿ. ಒಂಥರ ಪೋಹ ತರ ಕಾಣುತ್ತಲ್ಲ ಇದು. ಅದು ಸ್ಮೆಲ್ಲು ಒಳ್ಳೆ ಬರ್ತದೆ. ಸೊ ನಮ್ದು ಸೈಡ್ ಡಿಶ್ ಆಗಿ ಬೇಗ ಆಗುವಂತದ್ದು ಎಗ್ ಚಟ್ನಿ. ನೋಡಕ್ಕೂ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಬಿಸಿ ಬಿಸಿಯಾಗಿ ಎಗ್ ಚಟ್ನಿ ರೆಡಿ ಆಗಿದೆ. ಸೊ ಯಾವುದೇ ಒಂದು ಅನ್ನದ ಜೊತೆ ಸಾರಿದ್ರೆ ಈ ರೀತಿ ಚಟ್ನಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಎಗ್ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕರಿಬೇವು, ಹೆಚ್ಚಿದ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಕೆಂಪಕ್ಕಾಗುವವರೆಗೂ ಹುರಿಯಿರಿ. ನಂತರ ಒಂದು ಮೊಟ್ಟೆಯನ್ನು ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸುತ್ತಾ ಬೇಯಿಸಿ. ಆನಂತರ
1 ಕಪ್ ತೆಂಗಿನ ತುರಿ, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ಕೊನೆಯಲ್ಲಿ ನಿಂಬೆ ರಸ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ದಿಢೀರಾಗಿ ತಯಾರಾಯಿತು ಎಗ್ ಚಟ್ನಿ. ಸೊ ಎಗ್ ಚಟ್ನಿ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಬೆಳಿಗ್ಗೆದು ತಿಂಡಿ ಏನಾದರೂ ಉಳಿದಿದ್ರೆ ಸಂಜೆಗೆ ಅದರಿಂದ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಮ್ಯಾಮ್. ಸೊ ಅದನ್ನು ತಯಾರು ಮಾಡ್ಕೊಡ್ತಾರೆ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ನಮ್ಮ ಕಿಚನಲ್ಲಿ ಎಗ್ ಚಟ್ನಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಡ್ತೀನಿ ಅಂತ ಮ್ಯಾಮ್ ಹೇಳಿದ್ದಾರೆ. ಏನದು ಸ್ನ್ಯಾಕ್ಸ್ ರೆಸಿಪಿ, ಯಾವುದರಿಂದ ಮಾಡ್ತಾರೆ ಕೇಳೋಣ ಬನ್ನಿ. ಸೊ ಎಸ್ ಮ್ಯಾಮ್, ಒಂದು ಸ್ನ್ಯಾಕ್ಸ್ ಅಂತ ಹೇಳಿದ್ರಿ. ಸೊ ಯಾವ ಸ್ನ್ಯಾಕ್ಸ್ ಅಂತ ನೀವು ಇನ್ನೂ ರಿವೀಲ್ ಮಾಡಿಲ್ಲ, ಈಗ ರಿವೀಲ್ ಮಾಡ್ತೀರಾ ಹೇಳಿ. ಸ್ನ್ಯಾಕ್ಸ್ ಅಂದ್ರೆ ನಮ್ಮ ಈ ನೀರ್ ದೋಸೆ ಬೆಳಿಗ್ಗೆ ಉಳಿದಿರ್ತದೆ, ಅದು ಸಂಜೆ ಮಕ್ಕಳಿಗೆ ಟೀ ಟೈಮ್ ಅಲ್ಲಿ ಮಾಡಿ ಕೊಡ್ಬೋದು. ಯಾಕೆಂದ್ರೆ ಬೆಳಿಗ್ಗೆ ನೀರ್ ದೋಸೆ ಅಂದ್ರೆ ಮಕ್ಕಳು ಯಾವಾಗಲೂ ನೀರ್ ದೋಸೆನಾ ಅಂತ ಬೇಸರ ಮಾಡ್ತಾರೆ. ನಾನು ಸೇರ್ಕೋತೀನಿ. ಜಾಸ್ತಿ ಅಪ್ಪ ಅಂದ್ರೆ ಈಗ ಮಕ್ಕಳು ತಿನ್ನೋದು ಚೈನೀಸ್ ಫುಡ್, ನೂಡಲ್ಸ್, ಫ್ರೈಡ್ ರೈಸ್ ಅದಂದ್ರೆ ಮಕ್ಕಳಿಗೆ ಬಹಳ ಇಷ್ಟ. ಈಗ ನಾವು ಉಳಿದಿರುವ ನೀರ್ ದೋಸೆಯನ್ನು ಅದೇ ತರ ಮಾಡಿದ್ರೆ ಮಕ್ಕಳಿಗೆ ಮನೆಯಲ್ಲಿ ಹೆಲ್ದಿನೂ ಆಗ್ತದೆ. ಈಗ ಕ್ಯಾರೆಟ್ ಎಲ್ಲ ಹಾಕಿ ಹೆಲ್ದಿನೂ ಆಗ್ತದೆ ಮಕ್ಕಳಿಗೆ, ಬಟ್ ಮಕ್ಕಳು ಅದನ್ನು ಖುಷಿ ಪಟ್ಟು ತಿಂತಾರೆ. ಆ ರೀತಿ ಒಂದು ನಮ್ಮ ಫ್ರೈಡ್ ರೈಸ್ ನೂಡಲ್ಸ್ ತರನೇ ನಾವು ಉಳಿದಿರುವ ನೀರ್ ದೋಸೆಯನ್ನು ಮಾಡಬಹುದು. ಹೌದಾ? ಹಾಗಾದ್ರೆ ಮಾಡೋಣ, ನಾವು ಕೂಡ ಮನೇಲಿ ಟ್ರೈ ಮಾಡಬಹುದು ಅಲ್ವಾ? ಖಂಡಿತ ಮಾಡೋದು. ಒಂದು ಬಾಣಲೆ ಬೇಕಾ? ಓಕೆ, ಬಾಣಲೆ ರೆಡಿ ಆಯ್ತು. ನೆಕ್ಸ್ಟ್ ಇದಕ್ಕೆ ಆಯಿಲ್. ಓಕೆ, ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾಗುತ್ತಾ? ಸಾಕು. ಇದಕ್ಕೆ ಆಯಿಲ್ ಎಲ್ಲ ಜಾಸ್ತಿ ಬೇಕಾಗ್ತದಿಲ್ಲ, ಸ್ವಲ್ಪ ಇದ್ರೆ ಸಾಕಾಗುತ್ತೆ. ಓಕೆ, ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಸ್ವಲ್ಪ ಬಿಸಿ ಆಗುವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕುವ. ಏನಿದು? ಇದಕ್ಕೆ ಕೂಡ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಈ ತರ ಜಜ್ಜು ಹಾಕ್ಬೋದು. ಪೇಸ್ಟ್ ಅಂದ್ರೆ ನಮ್ಗೆ ಸಿಗ್ತದಲ್ಲ, ಪೇಸ್ಟ್ಗಿಂತ ಇದು ಸ್ವಲ್ಪ ಪರಿಮಳ ಮತ್ತೆ ಹೌದು ಫ್ಲೇವರ್ ಸ್ವಲ್ಪ ಚೆನ್ನಾಗಿರ್ತದೆ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಫ್ಲೇವರ್. ಇದು ಸ್ವಲ್ಪ ಫ್ರೈ ಆಗುವ ಈರುಳ್ಳಿ ಹಾಕುವ. ಹೆಚ್ಚಿನ ಅಡಿಗೆಯಲ್ಲಿ ಸ್ಟಾರ್ಟಿಂಗ್ ಸ್ಟೆಪ್ ಇದೆ ಅಲ್ವಾ? ಸ್ಟಾರ್ಟಿಂಗ್ ಸ್ಟೆಪ್ ಇದೆ ಬರ್ತದೆ. ಈರುಳ್ಳಿ ಒಗ್ಗರಣೆ, ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಇದ್ರೆ ಅದರೊಂದು ಸ್ಮೆಲ್ಲೇ ಬೇರೆ ಬರ್ತದೆ. ಹಾಗಾಗಿ ಫ್ಲೇವರೇ ಬೇರೆ ಬರ್ತದಲ್ಲ. ಪ್ರತಿಯೊಂದು ಅಡಿಗೆ ನಾನು ನೋಡ್ತೀನಿ ಹೆಚ್ಚಿನದಲ್ಲಿ ಇದು ಸ್ಟಾರ್ಟಿಂಗ್ ಸ್ಟೆಪ್. ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಇದೆ ಬರುದು. ಹೌದು, ಚಿಕನ್ ಬೇಯಿಸುವಾಗಲೂ ಇದೇ ಬರುತ್ತೆ. ಅಂಡ್ ಚಿಕನ್ ಅಲ್ಲಿ ನಾವು ಏನ್ ಜಾಸ್ತಿ ಆಡ್ ಮಾಡ್ತೀವಿ ಇದಕ್ಕೆ? ಚಿಕನ್ ಅಲ್ಲಿ ಜಾಸ್ತಿ ಆಡ್ ಮಾಡುದು ಬೆಳ್ಳುಳ್ಳಿ ಜಾಸ್ತಿ ಆಡ್ ಮಾಡ್ತೀವಿ ಅಲ್ವಾ? ಇದೀಗ ಲೈಟ್ ಬ್ರೌನ್. ಹೌದು, ಇದು ಕೂಡ ಲೈಟ್ ಬ್ರೌನ್ ಆಗ್ಬೇಕು. ಇದಕ್ಕೇನಪ್ಪ ಅಂದ್ರೆ ನಾವು ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಆಡ್ ಮಾಡ್ಬೇಕು. ಇದು ವೆಜಿಟೇರಿಯನ್ ಆಗಿ ಮಾಡುದಾದ್ರೆ ಇದಕ್ಕೆ ನಾವು ಇದು ಆಗುವ ಕಬಾಬ್ ಪೀಸ್ ಕೂಡ ಹಾಕ್ಬೋದು. ನಾನ್ ವೆಜ್ ಅಲ್ಲಿ ಮಕ್ಕಳು ಅದು ಹಾಕಿದ್ರೆ ಮಕ್ಕಳು ಇನ್ನು ಇಷ್ಟಪಟ್ಟು ತಿಂತಾರೆ. ನಾನ್ ವೆಜ್ ಮಾಡುದಾದ್ರೆ ಈಗ ನಾವು ಹೀಗಾಗಿ ಮಕ್ಕಳು ಕ್ಯಾರೆಟ್ ಅದು ತಿನ್ನುದಿಲ್ಲಲ್ಲ, ಇದರಲ್ಲಿ ಮಕ್ಕಳಿಗೆ ಕ್ಯಾರೆಟ್ ಹೋಗ್ತದೆ. ಈ ಮೂಲಕ ಜೊತೆ ಕ್ಯಾರೆಟ್ ಕೂಡ ತಿಂದು ಹೋಗ್ತದೆ. ಹೆಚ್ಚು ನಾವು ಬೇಯಿಸ್ಲಿಕ್ಕಿಲ್ಲ, ಕ್ಯಾರೆಟ್ ಎಲ್ಲ ಹಸಿ ಹಾಕಿದ್ರೇನೆ ಹಸಿ ಇರ್ತದಲ್ಲ. ಅಂಡ್ ಹೆಚ್ಚಾಗಿ ವೆಜಿಟೇಬಲ್ಸ್ ನ ಎಷ್ಟು ರಾ ಆಗಿ ತಿಂತೀರಾ ಅಷ್ಟು ಒಳ್ಳೆಯದು ದೇಹಕ್ಕೆ. ಕ್ಯಾರೆಟ್ ಅಂಡ್ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್. ಚೈನೀಸ್ ಟೈಪ್ ಅಲ್ಲಿ ಮಾಡುದಾದ್ರೆ ಇದಕ್ಕೆ ನಾವು ಇದು ಸಾಸ್ ಕೂಡ ಹಾಕ್ಬೋದು. ಚಿಲ್ಲಿ ಸಾಸ್, ಸೋಯಾ ಸಾಸ್ ಅದೆಲ್ಲ ಹಾಕಿದ್ರು ಮಾಡ್ಬೋದು. ಇದು ನೋಡಿ ಸ್ವಲ್ಪ ಇದು ಫ್ರೈ ಆಗ್ತಾ ಉಂಟು, ಜಾಸ್ತಿ ಫ್ರೈ ಬೇಡ ಇದು. ಇದಕ್ಕೆ ಸ್ವಲ್ಪ ನಾವು ಇದು ಹುಡಿ ಹಾಕುವ, ಚಿಲ್ಲಿ ಹುಡಿ ಮತ್ತೆ ಟರ್ಮರಿಕ್ ಪೌಡರ್, ಗರಂ ಮಸಾಲೆ ಬೇಕಾ? ಈಗ ಫಸ್ಟಿಗೆ ಚಿಲ್ಲಿ ಪೌಡರ್, ಅರುಣಾ ಮಸಾಲದ ಚಿಲ್ಲಿ ಪೌಡರ್. ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಸಾಕು ಮಕ್ಕಳು, ಸ್ವಲ್ಪ ಸಾಕು. ಜಸ್ಟ್ ಒಂದು ಫ್ಲೇವರ್ ಬರ್ಲಿಕ್ಕೆ ಮಾತ್ರ ಇದು. ಗರಂ ಮಸಾಲೆ ಸಾಕಾಗುತ್ತಾ? ನೋಡಿ, ಚಿಲ್ಲಿ ಸಾಸ್ ಮತ್ತೆ ಗರಂ ಮಸಾಲೆ ಪೌಡರ್
ಫ್ರೈ ಆಗುವಾಗಲೇ ಸ್ಮೆಲ್ ಬರ್ತಿದೆ. ನಂಗೆ ಹಾಗೆ ಅದು ಕ್ಯಾಪ್ಸಿಕಮ್ ನೋಡುವಾಗ ಹಾಗೆ ತಿನ್ಬಿಡೋಣ ಅನಿಸ್ತದೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕುವ. ಯಾಕೆಂದ್ರೆ ಅದು ಇದು ಇರ್ತದಲ್ಲ ಹಸಿ ಥರ. ಓಕೆ, ಸ್ವಲ್ಪ ಉಪ್ಪು ಎಳೆದುಕೊಳ್ಳಿಕ್ಕೆ ಸ್ವಲ್ಪ ಹಾಕಬೇಕಾಗ್ತದೆ. ಓಕೆ, ಇಲ್ಲದ್ರೆ ಮಸಾಲೆ ಅದು ಹಸಿ ಇರ್ತದೆ. ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಹಸಿ ಸ್ವಲ್ಪ ಸಪ್ಪೆ ಆಗಿರ್ತದೆ. ಓಕೆ, ಗ್ರೀನ್ ಕ್ಯಾಪ್ಸಿಕಮ್, ಆರೆಂಜ್ ಕ್ಯಾರೆಟ್ ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ವಾ? ಮಕ್ಕಳಿಗೆ ಪ್ಲೇಟಲ್ಲಿ ಕಲರ್ಫುಲ್ ಆಗಿ ಕಾಣ್ತದೆ. ಹೌದು, ಮಕ್ಕಳಿಗೆ ನಾವು ಬರೀ ಟೇಸ್ಟ್ ಅಲ್ಲ ನೋಡಕ್ಕೂ ಅಟ್ರಾಕ್ಟಿವ್ ಮಾಡಿ ಕೊಡ್ಬೇಕಾಗುತ್ತೆ. ಆಮೇಲೆ ಟೊಮೆಟೊ ಆ್ಯಡ್ ಮಾಡಿ. ಟೊಮ್ಯಾಟೊ, ಓಕೆ. ಸೊ ಒಂದಿಡಿ ಟೊಮೆಟೊ ತಗೊಂಡಿದ್ದೀರಾ? ಹೌದು, ಒಂದಿಡಿ ಟೊಮೆಟೊ ತಗೊಂಡಿದ್ದೀನಿ. ಸೊ ಇನ್ನಷ್ಟು ಕಲರ್ ಆ್ಯಡ್ ಆಯ್ತು ಮತ್ತು ರೆಡ್ ಕೂಡ ಬಂತು ಇಲ್ಲಿ. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡು, ಒಂದು 5 ಮಿನಿಟ್ಸ್ ಹಂಗೆ ಬೇಯಬೇಕು. ಹೌದು, 5 ಮಿನಿಟ್ಸ್ ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇವರಲ್ಲಿ ಇಟ್ಟು. ಸ್ಲೋ ಫ್ಲೇಮಲ್ಲಿ. ಓಕೆ, ಸೊ ಈಗ ರೆಡ್ಡಿಶ್ ಕಲರ್ ಜಾಸ್ತಿ ಆಯಿತು, ಗ್ರೀನಿಶ್ ಕಲರ್ ಜಾಸ್ತಿ ಆಯಿತು. ಓಕೆ, ಸ್ವಲ್ಪ ಒಂದು 5 ಮಿನಿಟ್ಸ್ ಹಾಗೆ ಅದು ಮುಚ್ಚಳ. ಓಕೆ, ಕವರ್ ಮಾಡೋದನ್ನ. ಸೊ ಎಸಿಗೆ ಇಡೋದಲ್ಲ. ಓಕೆ, ಸ್ವಲ್ಪ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಅಷ್ಟೊತ್ತಿಗೆ ನಾವು ಈ ನೀರು ದೋಸೆಯನ್ನು ಕಟ್ ಮಾಡಿ. ಹೌದು, ಸೊ ಕಟ್ ಮಾಡೋದಾ? ಹೌದು, ಕಟ್ ಮಾಡೋದು. ನಾನು ಹೆಲ್ಪ್ ಮಾಡಲಾ? ಇದು ನಾವು ರೋಲ್ ಮಾಡಿ ಕೂಡ ಕಟ್ ಮಾಡ್ಬೋದು, ಆಗ ಮಕ್ಕಳಿಗೆ ನೂಡಲ್ಸ್ ತರನೇ ಕಾಣ್ತದೆ. ಇಲ್ಲದ್ರೆ ಕೈಯಲ್ಲಿ ಕೂಡ ಹೀಗೆ ಕಟ್ ಮಾಡ್ಕೋಬಹುದು. ಸೊ ಈಗ ಇದು ನೀರು ದೋಸೆ ಅಂತಲೂ ಗೊತ್ತಾಗಲ್ವಾ ಅಂತ ಆಡ್ ಮಾಡಿದ ನಂತರ? ಗೊತ್ತಾಗಲ್ಲ. ಸರಿ ಅಲ್ಲ? ಓಕೆ, ನೀವು ಟ್ರೈ ಮಾಡ್ತಾ ಇರ್ತೀರಾ ಹೊಸ ಹೊಸ ರೆಸಿಪಿ? ಇದು ಮಾಡಿದ್ದೇವೆ, ಮಕ್ಕಳು ಇಷ್ಟಪಟ್ಟು ತಿಂದಿದ್ದಾರೆ. ಇದು ನಿಮ್ದೇ ಇನೋವೇಷನ್? ಇಲ್ಲ, ಇದು ಕೂಡ ಅಕ್ಕನ್ಗೆ ಜಾಸ್ತಿಯಾಗಿ ನನಗೆ ಅಡಿಗೆ ಹೇಳಿಕೊಡುವುದೇ ಅವಳಿ. ಹೆಚ್ಚಾಗಿ ಅಕ್ಕ, ಅತ್ತೆ ಅಥವಾ ಅಮ್ಮ ಹೇಳಿಕೊಡ್ತಾರೆ. ಸ್ವಲ್ಪ ಇದು ಬೆಂದಿತ್ತು ನೋಡಿ. ಈಗ ಸ್ವಲ್ಪ ಅದು ಇದು ಆಗಿರ್ತದಲ್ಲ ಬೆಂದು. ಓಕೆ, ಸಾಕಾಗುತ್ತೆ ಬೆಂದಿದ್ದು? ಹೌದು, ಸ್ವಲ್ಪ. ಓಕೆ, ತುಂಬಾ ವೆಜ್ಜಿ ಕಾಣ್ತಾ ಇದೆ ಇದೀಗ. ಹೆಲ್ದಿಯಾಗಿ ಸಂಜೆ ಹೊತ್ತಿದ್ದು ಸ್ನ್ಯಾಕ್ಸ್. ಬೆಳಿಗ್ಗೆ ಉಳಿದಿರುವಂತ ಸ್ವಲ್ಪ ಇದಕ್ಕೆ ಲೆಮನ್ ಕೂಡ ಸೇರಿಸಬಹುದು, ಹುಳಿ ಆದ್ರೆ. ಇಲ್ಲದ್ರೆ ಮತ್ತೆ ನಾವು ಸಾಸ್ ಬೇಕಾದ್ರೂ ಸೇರಿಸಬಹುದು. ಅದು ಆಪ್ಷನಲ್. ಹೌದು, ಆಪ್ಷನಲ್. ಎಗ್ ಬೇಕಾದ್ರೆ ಎಗ್ಗು ಆ್ಯಡ್ ಮಾಡ್ಬೋದು, ಇಲ್ಲದ್ರೆ ಕಬಾಬ್ ಬೇಕಾದ್ರೆ ಕಬಾಬ್ ಆ್ಯಡ್ ಮಾಡ್ಬೋದು. ಹೌದು, ಕ್ಲಿಯರ್ ಆಗಿ ಮಿಕ್ಸ್ ಆಗಿದೆ ಇದು. ಹೀಗೆ ಸ್ಮ್ಯಾಶ್ ಆದ ಥರ ಆಗಿದೆ. ಇದಕ್ಕೆ ನಾವು ನೀರು ದೋಸೆ ಆ್ಯಡ್ ಮಾಡುವ. ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು, ಗೊತ್ತಾಗಬಾರ್ದು. ಕರೆಕ್ಟ್ ಕಂಪ್ಲೀಟ್ ಕಲರ್ ಹಿಡಿಬೇಕು ಅದಕ್ಕೆ. ಇದಕ್ಕೆ ಅದೇ ನಾವು ಈ ಕಬಾಬ್ ಎಗ್ ಎಲ್ಲ ಸೇರಿಸಿದ್ರು ಮತ್ತು ಸ್ಪೆಷಲ್ ಆಗುತ್ತೆ. ಜಾಸ್ತಿನೂ ಬೇಯಿಸ್ಬೇಕಂತಿಲ್ಲ? ಇಲ್ಲ, ಜಾಸ್ತಿ ಬೇಯಿಸ್ಬೇಕಂತಿಲ್ಲ. ನೀರು ದೋಸೆ ಆಲ್ರೆಡಿ ನಾವು ಆಲ್ರೆಡಿ ಮಾಡಿರ್ತೇವೆ. ಮತ್ತೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚು ಬೇಯಬೇಕಂತಿಲ್ಲ. ಹೌದು, ಅಲ್ಲೇ ಸ್ವಲ್ಪ ಹದವಾಗಿ ಬೆಂದ್ರೆ ಸಾಕು. ಹೌದು, ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ, ಸಾಕು, ಆಫ್ ಮಾಡುವ. ಓಕೆ, ಸೊ ಇನ್ ಸರ್ವಿಂಗ್? ಹೌದು, ಈಗ ನೋಡಿ ಸರ್ವಿಂಗ್ ರೆಡಿ ಆಯ್ತು. ರೆಡಿ ಆಯ್ತು. ಹೆಲ್ದಿ ಆದಂತ ನೀರು ದೋಸೆ ರೆಡಿ ಆಗ್ಬೋದು. ಸೊ ಫೈನಲ್ ಆಗಿ ಒಂದು ಗಾರ್ನಿಶಿಂಗ್ ಒಂದು ಬಾಕಿ ಇದೆ ಅಲ್ವಾ? ಸೊ ಅಡಿಗೆ ದಿನ ಸ್ವಲ್ಪ ಫ್ಲೇವರ್ ಸ್ವಲ್ಪ ಒಳ್ಳೇದಾಗ್ತದಲ್ಲ ತಿನ್ನುವಾಗ. ಈಗ ನೋಡಿ ಈಸಿಯಾಗಿ ತಯಾರಾಯ್ತು. ಇದಕ್ಕೇನು ಸ್ಕ್ರಾಂಪಲ್ಡ್ ನೀರು ದೋಸೆ ಅಂತ ಹೇಳ್ಬೋದು. ಬೆಳಿಗ್ಗೆ ಉಳಿದಿರುವಂತ ನೀರು ದೋಸೆಯಲ್ಲಿ ಒಂದು ಹೆಲ್ದಿ ಡಿಶ್ ಸ್ಕ್ರಾಂಪಲ್ಡ್ ನೀರು ದೋಸೆ. ಸೊ ಇಲ್ಲೇ ನಾಮಕರಣ ಆಯ್ತು, ಸ್ಕ್ರಾಂಬಲ್ಡ್ ನೀರು ದೋಸೆ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಬಿಸಿಯಾದಂತಹ ಸ್ಕ್ರಾಂಬಲ್ಡ್ ನೀರು ದೋಸೆ ನಮ್ಮ ಕಿಚನಲ್ಲಿ ತಯಾರಾಯಿತು. ಸೊ ಬೆಳಿಗ್ಗೆ ಏನಾದರೂ ನೀರು ದೋಸೆ ಮಾಡಿ ಉಳಿದಿರುವಂಥದ್ದು ಇದ್ರೆ ಸಂಜೆ ಹೊತ್ತಿಗೆ ಇಂತಹ ರುಚಿಯಾದ ಸ್ನ್ಯಾಕ್ಸ್ ತಯಾರು ಮಾಡ್ಕೋಬಹುದು. ಹೇಗೆ ತಯಾರು ಮಾಡೋದು ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ನೀರು ದೋಸೆ ಸ್ಕ್ರಾಂಬಲ್ ತಯಾರಿಸುವ ವಿಧಾನ: ಮೊದಲಿಗೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕಿ ಹುರಿಯಿರಿ. ನಂತರ ಹೆಚ್ಚಿದ ಕ್ಯಾರೆಟ್, ಕ್ಯಾಪ್ಸಿಕಮ್, ಅರುಣ ಮೆಣಸಿನ ಪುಡಿ,
ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ತರಕಾರಿ ಸ್ವಲ್ಪ ಬೆಂದ ನಂತರ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಬೇಯಿಸಿ. ಎಲ್ಲ ತರಕಾರಿಗಳು ಬೆಂದ ನಂತರ ನಿಂಬೆ ರಸ, ನೀರು ದೋಸೆಯನ್ನು ತುಂಡು ತುಂಡು ಮಾಡಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ನೀರು ದೋಸೆ ಸ್ಕ್ರಾಂಬಲ್ ರೆಡಿ. ಸೊ ಎಸ್ ಮ್ಯಾಮ್, 2 ರೆಸಿಪೀಸ್ ರೆಡಿ ಆಗಿದೆ. ಒಂದು ಎಗ್ ಚಟ್ನಿ, ಇನ್ನೊಂದು ಸ್ಕ್ರಾಂಬಲ್ಡ್ ನೀರು ದೋಸೆ. ಸೊ ಟೇಸ್ಟ್ ಮಾಡೋಣ. ನೀವು ಟೇಸ್ಟ್ ಮಾಡಿ ಹೇಳಿ. ನೀವು ಫಸ್ಟ್ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಿ ಹೇಗಾಗಿದೆ? ಯಾವುದೇ ಅನ್ನ ಗಂಜಿ ಅಂತ ನಾವೇನೋ ಹೇಳಿದ್ವಿ, ಹಂಗಿಲ್ಲದಿದ್ರು ಹಿಂಗೆ ಫುಲ್ ಪ್ಲೇಟ್ ಖಾಲಿ ಮಾಡ್ಬೋದು, ಹಾಗೆ ತಿನ್ಬೋದು ಅಲ್ವಾ. ಸೂಪರ್ ಆಗಿ ಬಂದಿದೆ. ಅಂಡ್ ಅನ್ನ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಬಟ್ ಹೀಗೂ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸುಮ್ಮನೆ ಸಂಜೆ ಹೊತ್ತಿಗೆ. ಸೂಪರ್ ಆಗಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಪೋಹಾ ಟೈಪೇ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ಎಸ್, ನೆಕ್ಸ್ಟ್ ನಿಮ್ಮ ಸ್ಕ್ರಾಂಬಲ್ಡ್ ನೀರು ದೋಸೆ. ಸ್ಕ್ರಾಂಬಲ್ಡ್ ಎಗ್ ಅಂತ ಕೇಳಿದೀನಿ, ಬಟ್ ಫಸ್ಟ್ ಟೈಮ್ ಇದು ಸ್ಕ್ರಾಂಬಲ್ಡ್ ನೀರು ದೋಸೆ ಅಲ್ವಾ. ಸೊ ವಿತ್ ವೆಜ್ಜೀಸ್ ತಗೋತಿದ್ದೀನಿ. ಹೇಗಾಗಿದೆ? ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಸೂಪರ್ ಆಗಿ ಬಂದಿದೆ. ಹಾಗೆ ಆ ಕ್ಯಾಪ್ಸಿಕಮ್ ಆಗಿರ್ಲಿ, ಕ್ಯಾರೆಟ್ ಆಗಿರ್ಲಿ ತುಂಬಾ ಬೆಂದಿಲ್ಲ, ಕರೆಕ್ಟ್ ಆಗಿ ಹದವಾಗಿ ಬೆಂದಿದೆ. ಅದು ತುಂಬಾ ಬೆಂದ್ರೆ ಟೇಸ್ಟೇ ಹೋಗುತ್ತೆ. ಪರ್ಫೆಕ್ಟ್ ಆಗಿ ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಪರ್ಫೆಕ್ಟ್ ಆಗಿ. ಅಂಡ್ ನಾನು ಆಕ್ಚುಲಿ ನೀವಾಗ ನೀರು ದೋಸೆ ಹೇಳಿದ್ರಿ, ನಾನು ಆ ಸಾಲಿಗೆ ಸೇರ್ತೀನಿ. ನೀರು ದೋಸೆ ಸ್ವಲ್ಪ ಕಮ್ಮಿ, ಬಟ್ ಈ ರೀತಿ ಮಾಡ್ಕೊಟ್ರೆ ಫುಲ್ ಪ್ಲೇಟ್ ಅಂತ ಖಾಲಿ ಆಗೋದು. ಸೊ ಇಲ್ಲಿವರೆಗೂ ಬಂದು 2 ರೆಸಿಪಿನ ತಯಾರು ಮಾಡ್ಕೊಟ್ರಿ, ಇನೋವೇಟಿವ್ ರೆಸಿಪಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಅದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಇದೇ ರೀತಿ ಬರ್ತಾ ಇರಿ, ಹೊಸ ರೆಸಿಪಿನ ಟ್ರೈ ಮಾಡ್ಕೊಂಡು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ಅಡುಗೆ ಮಾಡೋಕ್ಕೆ ತುಂಬಾನೇ ಇಂಗ್ರೀಡಿಯೆಂಟ್ಸ್ ಬೇಕಂತಿಲ್ಲ. ಮಿಕ್ಕಿರೋ ಅಡುಗೆಯಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಒಂದು ಅದ್ಭುತನೇ ಸೃಷ್ಟಿ ಮಾಡ್ಬೋದು. ಇದೇ ರೀತಿ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.